ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ನಗರ ಪಾಲಿಕೆಯಲ್ಲಿ ಇನ್ನು ಹಲವು ಕಡೆಗಳಲ್ಲಿ ಹೊಂಡ ಗುಂಡಿ ಬಿದ್ದ ರಸ್ತೆಗಳಿಗೆ ಕೊರತೆ ಏನೂ ಇಲ್ಲ. ಮಳೆಗಾಲದಂತೂ ಇದು ರಸ್ತೆಯೋ ಕೆರೆಯೋ ಅನ್ನೋದು ಗೊತ್ತಾಗುತ್ತಿಲ್ಲ. ನಾವು ಆಯ್ಕೆ ಮಾಡಿ ಕಳುಹಿಸಿದ ಜನಪ್ರತಿನಿಧಿಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಇದಕ್ಕೆ ಉತ್ತಮ ನಿದರ್ಶನ ಪಚ್ಚನಾಡಿ ಬಂಗೇರು ಸೀಮೆ ನಿವಾಸಿಗಳು ಸಂಚರಿಸುವ ಈ ರಸ್ತೆ. ಇಲ್ಲಿ ಸಮರ್ಪಕ ರಸ್ತೆ ಇಲ್ಲದೆ ಇರುವುದು ಒಂದೆಡೆಯಾದರೆ ಬೀದಿ ದೀಪ ಕೂಡ ಇಲ್ಲ. ನಗರದಿಂದ ಕೂಗಳತೆ ದೂರದಲ್ಲಿರುವ ಪಚ್ಚನಾಡಿ ಬಂಗೇರು ಸೀಮೆ ಪ್ರದೇಶದಲ್ಲಿ ಸುಮಾರು 30 ಕುಟುಂಬಗಳು ವಾಸವಿವೆ. ಇನ್ನು ಕಾಂಕ್ರೀಟ್ ಭಾಗ್ಯ ಈ ರಸ್ತೆ ಕಂಡಿಲ್ಲ. ಪ್ರತಿ ಮಳೆಗಾಲದಲ್ಲಿ ಇಲ್ಲಿನ ಜನತೆಯ ಸಮಸ್ಯೆ ಮಾತ್ರ ಹೇಳತೀರದು. ಕೆಸರು ರಾಡಿಯ ನಡುವೆಯೇ ನಡೆದುಕೊಂಡು ಹೋಗಬೇಕಾಗಿದ್ದ ದುಸ್ಥಿತಿ. ಮಕ್ಕಳು ಮಹಿಳೆಯರಿಗಂತೂ ಸಂಚರಿಸುವುದಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ. ಇಲ್ಲಿಗೆ ಬರಲು ಆಟೋ ರಿಕ್ಷಾ ಚಾಲಕರು ಕೂಡ ಹಿಂದೇಟು ಹಾಕುತ್ತಾರೆ. ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸಬೇಕಾದರೆ ಊರವರು ಪಡುವ ಪಾಡು ಹೇಳತೀರದು. ಬಂಗೇರು ಸೀಮೆಯ ಖಾಸಗಿ ಸ್ಥಳದಲ್ಲಿ ವ್ಯಕ್ತಿಯೊಬ್ಬರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ಗಳನ್ನಾಗಿ ಮಾಡಿ ಮಾರಾಟ ಮಾಡಿದರು. ಸೈಟ್ ಮಾರಾಟದ ಸಂದರ್ಭ ಮೂಲಸೌಕರ್ಯಗಳನ್ನ ಒದಗಿಸಿಕೊಡುವ ಭರವಸೆಯನ್ನು ಕೂಡ ನೀಡಿದರು. ಆದರೆ ಬಹುತೇಕ ಸೈಟ್ಗಳೆಲ್ಲ ಮಾರಾಟವಾದ ಬಳಿಕವೂ ಮೂಲಸೌಕರ್ಯ ಮಾತ್ರ ಇಲ್ಲಿಗೆ ದೊರಕಿಲ್ಲ. ಇನ್ನು ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಅವರಿಗೆ 4-5 ಬಾರಿ ದೂರು ನೀಡಿದರೂ ಏನೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಮಂಗಳೂರು ನಗರ ಪಾಲಿಕೆಯ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ದೂರನ್ನ ನೀಡಲಾಗಿದ್ರೂ ಪ್ರಯೋಜನವಾಗಿಲ್ಲ. ಆದರೆ ಸದ್ಯ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ.